ಕರ್ನಾಟಕದಲ್ಲಿ ಶಕ್ತಿ ಯೋಜನೆ ಜಾರಿಗೊಂಡಿದೆ. ಮಹಿಳೆಯರು ರಾಜ್ಯದ ಸರ್ಕಾರಿ ಬಸ್ಗಳಲ್ಲಿ ಫ್ರೀಯಾಗಿ ಓಡಾಟ ಮಾಡುತ್ತಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಪುಣ್ಯಕ್ಷೇತ್ರಗಳಿಗೆ ತಂಡೋಪತಂಡವಾಗಿ ಆಗಮಿಸ್ತಾ ಇದ್ದಾರೆ. ಇದರಿಂದಾಗಿ ಕೆಎಸ್ಆರ್ಟಿಸಿ ಆದಾಯ ಹೆಚ್ಚಾಗಿದೆ ಎನ್ನುವ ಲೆಕ್ಕಾಚಾರ ಒಂದೆಡೆಯಾದರೆ, ರೈಲ್ವೆ ಮೇಲೆ ಅದರ ಪರಿಣಾಮ ಏನು ಅನ್ನೋದು ಬಹಳಷ್ಟು ಚರ್ಚೆಗೆ ಈಡಾದ ವಿಷಯವಾಗಿದೆ. ಇದೆಲ್ಲದರ ನಡುವೆ ಮಂಗಳೂರು ಬೆಂಗಳೂರು ನಡುವೆ ಪ್ರಯಾಣಿಸುವ ರೈಲ್ವೆ ಪ್ರಯಾಣಿಕರಿಗೆ ಅತ್ಯಂತ ಖುಷಿಯ ಸಂಗತಿಯನ್ನ ರೈಲ್ವೆ ಇಲಾಖೆ ನೀಡಿದೆ. ಅದು ಏನು ಅಂದರೆ, ಭಾನುವಾರ ಮಂಗಳೂರು ಬೆಂಗಳೂರು ನಡುವೆ ಸಂಚರಿಸುವ ರೈಲಿನ ಸಮಯ ಬದಲಾವಣೆ. ಹೌದು, ಮಂಗಳೂರು ಜಂಕ್ಷನ್ನಿಂದ ಬೆಂಗಳೂರು ಯಶವಂತಪುರ ನಡುವೆ ಸಂಚರಿಸುವ ವಿಸ್ಟಾಡಮ್ ಕೋಚ್ ಹೊಂದಿರುವ ಹಗಲು ರೈಲು ಸಂಚಾರದ ಭಾನುವಾರದ ವೇಳಾಪಟ್ಟಿ ಚೇಂಜ್ ಆಗಿದೆ. ನಿಗದಿತ ಸಮಯಕ್ಕಿಂತ 2.25 ಗಂಟೆ ಮುಂಚಿತವಾಗಿ ರೈಲು ಮಂಗಳೂರಿನಿಂದ ಹೊರಡಲಿದ್ದು, ಯಶವಂತಪುರಕ್ಕೆ ರಾತ್ರಿಯ ಬದಲು ಸಂಜೆ ತಲುಪಲಿದ್ದು, ಪ್ರಯಾಣಿಕರಿಗೆ ಸಮಯದ ಉಳಿತಾಯವಾಗಲಿದೆ. ರೈಲು ಪ್ರಯಾಣಿಕರ ಪಾಲಿಗೆ ಇದು ವರದಾನವಾಗಲಿದ್ದು, ಜುಲೈ 16ರಿಂದ ಬದಲಾದ ಸಮಯದಲ್ಲಿ ರೈಲು ಸಂಚಾರ ಆರಂಭಗೊಂಡಿದೆ. ನೈಋತ್ಯ ರೈಲ್ವೆ ವಲಯವು ಮಂಗಳೂರು ಜಂಕ್ಷನ್ ಯಶವಂತಪುರ ಜಂಕ್ಷನ್ ಸಾಪ್ತಾಹಿಕ ಎಕ್ಸ್ಪ್ರೆಸ್ ರೈಲಿನ ವೇಳಾಪಟ್ಟಿ ಪರಿಷ್ಕರಿಸಿದ್ದು, ಇದರಿಂದ ಕರಾವಳಿಯ ಜನರ ರಾಜಧಾನಿ ಪ್ರಯಾಣ ಸಲೀಸಾಗ್ತಾ ಇದೆ. ಹೊಸ ಅಧಿಸೂಚನೆ ಪ್ರಕಾರ ರೈಲು ಸಂಖ್ಯೆ 1650 ಪ್ರತಿ ಭಾನುವಾರ ಮಂಗಳೂರು ಜಂಕ್ಷನ್ನಿಂದ ಬೆಳಗ್ಗೆ 9:15 ಬದಲು 2.25 ಗಂಟೆ ಮುಂಚಿತವಾಗಿ ಅಂದರೆ ಬೆಳಗ್ಗೆ 7 ಗಂಟೆಗೆ ಹೊರಟು ಸಂಜೆ 4:15 ಯಶವಂತಪುರ ತಲುಪಲಿದೆ. ಇದರಿಂದಾಗಿ ವಿಸ್ಟಾಡಮ್ ಕೋಚ್ ಅನ್ನು ಹೊಂದಿರುವ ಈ ರೈಲು ಪಶ್ಚಿಮ ಘಟ್ಟದಲ್ಲಿ ಮಾತ್ರವಲ್ಲ, ಯಶವಂತಪುರ ತನಕ ಪೂರ್ತಿ ಹಗಲು ಹೊತ್ತಿನಲ್ಲಿ ಸಂಚರಿಸಲಿದ್ದು, ಪ್ರಯಾಣಿಕರಿಗೆ ಪ್ರಕೃತಿಯ ಸೌಂದರ್ಯವನ್ನು ಆಸ್ವಾದಿಸಲು ಸಹಕಾರಿಯಾಗಲಿದೆ. ಪ್ರತಿ ಭಾನುವಾರ ಮಂಗಳೂರು ಜಂಕ್ಷನ್ನಿಂದ ಬೆಳಗ್ಗೆ 7ಕ್ಕೆ ಹೊರಡುವ ಈ ರೈಲು 7:33ಕ್ಕೆ ಬಂಟ್ವಾಳ, 8:20ಕ್ಕೆ ಕಬಕಪುತ್ತೂರು, 9 ಗಂಟೆಗೆ ಸುಬ್ರಹ್ಮಣ್ಯ ಮಾರ್ಗ, 11:30ಕ್ಕೆ ಸಕಲೇಶಪುರ, 12:40ಕ್ಕೆ ಹಾಸನ, 1:22 ಶ್ರವಣಬೆಳಗೊಳ, 1:47 ಬಿಜಿನಗರ್, 2:01 ಯಡಿಯೂರು, 2:18 ಕುಣಿಗಲ್, ಸಂಜೆ 3 ಗಂಟೆಗೆ ನೆಲಮಂಗಲ, 3:44ಕ್ಕೆ ಚಿಕ್ಕಬಾಣಾವರ ಹಾಗೂ ಸಂಜೆ 4:30ಕ್ಕೆ ಯಶವಂತಪುರ ನಿಲ್ದಾಣವನ್ನು ತಲುಪಲಿದೆ. ನಮಸ್ತೆ ಸರ್. ಈಗ ನಮ್ಮ ರೈಲ್ವೇಸಲ್ಲಿ ರಾತ್ರಿ ಟ್ರೈನ್ ಎಲ್ಲ ತುಂಬ ಫುಲ್ಲಾಗಿ ಹೋಗ್ತಾ ಇದೆ. ಯಾವುದೇ ರೀತಿಯ ಖಾಲಿ ಸೀಟ್ಸ್ ಸಿಗ್ತಾ ಇಲ್ಲ. ಹಗಲು ಟ್ರೈನಲ್ಲಿ ಸುಬ್ರಹ್ಮಣ್ಯದಿಂದ ಸ್ವಲ್ಪ ನಂಬರ್ ಆಫ್ ಪ್ಯಾಸೆಂಜರ್ ಮೊನ್ನೆ ಬಸ್ಸು ಫ್ರೀ ಇರೋದ್ರಿಂದ ಸ್ವಲ್ಪ ಕಂಪೇರ್ ಮಾಡಿದರೆ ಸ್ವಲ್ಪ ಕಮ್ಮಿ ಆಗಿದೆ. ಮತ್ತು ಡೇ ಗಾಡಿ ಎಲ್ಲ ಫುಲ್ ಹೋಗ್ತಾ ಇದೆ. ಇಲ್ಲಿಂದ ಪುತ್ತೂರಿಂದ ಬೇರೆ ಯಾವ ಸ್ಟೇಷನಿಂದ ಏನು ಇಫೆಕ್ಟ್ ಆಗಿಲ್ಲ. ಈಗ ಹೊಸದಾಗಿ ಈಗ ಎವ್ರಿ ಸಂಡೇ ಟೈಮಿಂಗ್ಸ್ ಚೇಂಜ್ ಮಾಡಿದ್ದಾರೆ. ಹಗಲು ಟ್ರೈನ್ ಇದ್ದು 16540 ಅದು ಬಂದುಬಿಟ್ಟು ಮಂಗಳೂರು ಜಂಕ್ಷನಿಂದ 7 ಗಂಟೆಗೆ ಹೊರಡ್ತದೆ, ಇಲ್ಲಿಗೆ 8 ಗಂಟೆಗೆ ಬರ್ತದೆ. ಅದು ಈಗ ನಮಗೆ ಒಂದು ಪ್ರವಾಸಿಗರಿಗೆ ಘಾಟ್ ಸೆಕ್ಷನ್ ನೋಡಲಿಕ್ಕೆ ಒಂದು ಒಳ್ಳೆಯ ಒಂದು ಅವಕಾಶ. ಏನಂತಂದರೆ ಸೀದಾ ಸಕಲೇಶ್ಪುರ ಹೋಗಿ ಆ ಕಡೆಯಿಂದ ಡೇ ಎಕ್ಸ್ಪ್ರೆಸ್ ಪುನಃ ವಾಪಸ್ ಪುತ್ತೂರಿಗೆ ಅಥವಾ ಸುಬ್ರಹ್ಮಣ್ಯಕ್ಕೆ ಬರ್ಬೋದು. ಸೀನರಿ ಎಲ್ಲ ತುಂಬ ಚೆನ್ನಾಗಿದೆ. ಮಳೆಗಾಲದಲ್ಲಿ ಘಾಟ್ ಸೆಕ್ಷನಲ್ಲಿ ತುಂಬ ನೋಡುವಂಥದ್ದಿದೆ. ಟನಲ್ಸ್ ಒಳಗಡೆ ಹೋಗ್ತದೆ. ಈ ಗಾಡಿಗೆ ಒಳ್ಳೆ ರೆಸ್ಪಾನ್ಸ್ ಟೈಮಿಂಗ್ಸ್ ಚೇಂಜ್ ಆಗಿರೋದ್ರಿಂದ ಆಗ್ಬೋದು ಅಂತ ನನ್ನ ಅನಿಸಿಕೆ. ಅದೇ ರೀತಿ ರಾತ್ರಿ ಓಡಾಡುವ ಎಲ್ಲ ಟ್ರೈನುಗಳು ತುಂಬ ಫುಲ್ಲಾಗಿ ಓಡಾಡ್ತಿದೆ. ಟ್ರೈನ್ಗೆ ಯಾವುದೇ ರೀತಿಯ ಬೇರೆ ಇಫೆಕ್ಟ್ ಏನೂ ಆಗಿಲ್ಲ. ಏನು ರಿಕ್ವೆಸ್ಟ್ ಮಾಡೋದಂತಂದರೆ, ರೈಲ್ವೆ ಪ್ರಯಾಣ ತುಂಬ ಚೆನ್ನಾಗಿರುತ್ತದೆ. ದಯವಿಟ್ಟು ಕಡಿಮೆ ಚಾರ್ಜ್ ಬೇರೆ ಇದೆ. ರಾತ್ರಿ ಸ್ಲೀಪರ್ ಕ್ಲಾಸಲ್ಲಿನೂ 250ರಿಂದ 300 ರೂಪಾಯಿ ಚಾರ್ಜ್ ಇದೆ. ದಯವಿಟ್ಟು ಹೆಚ್ಚಿನ ಉಪಯೋಗವನ್ನು ಮಾಡಿಕೊಳ್ಳಿ ಅಂತ ಎಲ್ಲ ಜನರ ಹತ್ರ ನಾನು ವಿನಂತಿ ಮಾಡ್ತಿದ್ದೀನಿ. ರೈಲು ಪ್ರಯಾಣ ಸುಖಕರವಾದ ಪ್ರಯಾಣ ಅಂತ ನನ್ನ ಅನಿಸಿಕೆ. ಎಲ್ಲರೂ ಇದನ್ನು ಯುಟಿಲೈಸ್ ಮಾಡಬೇಕು ಅಂತ ನಾನು ಎಲ್ಲರ ಹತ್ರನೂ ವಿಜ್ಞಾಪನೆ ಮಾಡ್ತಿದ್ದೀನಿ. ಇದು ರೈಲು ಪ್ರಯಾಣದ ವೇಳೆ ಪಶ್ಚಿಮ ಘಟ್ಟಗಳ ಪ್ರಕೃತಿ ಸೌಂದರ್ಯವನ್ನ ಸವಿಯಬೇಕೆಂದು ಬಯಸುವವರಿಗೆ ಅದ್ಭುತ ಅವಕಾಶವಾಗಿದೆ. ವಿಸ್ಟಾಡೋಮ್ ಕೋಚ್ ಹೊಂದಿರುವ ಈ ಟ್ರೈನ್ನಲ್ಲಿ ಬೆಳಗ್ಗೆ ತೆರಳಿ ಪ್ರಕೃತಿ ಸೌಂದರ್ಯವನ್ನ ವೀಕ್ಷಣೆ ಮಾಡಿ ಸಂಜೆ ವೇಳೆಗೆ ಮತ್ತೆ ಹಿಂತಿರುಗುವ ಅವಕಾಶವಿದೆ. ಸಮಯ ಬದಲಾವಣೆಯಿಂದ ಪ್ರಕೃತಿ ಪ್ರಿಯ ಪ್ರಯಾಣಿಕರಿಗೆ ಅನುಕೂಲವಾಗಬಹುದು ಎನ್ನುವ ಲೆಕ್ಕಾಚಾರ ರೈಲ್ವೆ ಇಲಾಖೆಯದ್ದು. ಎಲ್ಲಾ ದಿನವೂ ಇದೇ ಟೈಮ್ ಟೇಬಲ್ ಪ್ರಕಾರವೇ ಟ್ರೈನ್ ಓಡಿಸಿದ್ರೆ ಇನ್ನೂ ಉತ್ತಮ ಎನ್ನುವ ಆಗ್ರಹವು ಪ್ರಯಾಣಿಕರಿಂದ ಇದೆ. ಇದಕ್ಕೆ ಇಲಾಖೆ ಹೇಗೆ ಸ್ಪಂದಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಯತೀಶ್ ಉಪ್ಪಳಿಗೆ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.